ದೊಡ್ಡವರು ಹಾಗೆ ಎಂತದು ಕೃಷ್ಣ ಅದು ಓದ್ತಿ ಗತ್ತು ಹೇಳುವುದಕ್ಕೆ ನಮಗೆ ಕಷ್ಟ ಆಗ್ತದೆ, ನನಗೆ ಇಷ್ಟ ಆಗ್ತದಲ್ಲ. ಇಷ್ಟ ಒಟ್ಟು ಏನನ್ನು ಹೇಳುವುದಲ್ಲ. ಕೃಷ್ಣ ಮನೆಯೊಳಗೆ ಇದ್ದು ಭವಿಷ್ಯತ್ತಿನ ಬಗ್ಗೆ ಚಿಂತನೆ ಮಾಡುತ್ತಿರುವಂತ ವೇಳೆಯಲ್ಲಿ ನಿನ್ನ ಕರೆಯ ಮೊರೆ ನನ್ನ ಕರ್ಣಗಳಿಗೆ ಅಪ್ಪಳಿಸಿತು. ಕರ್ಣ ಅಂತ ಕಿವಿ ಆಯ್ತಾ? ನಿಧಾನಂದರ ತ್ವರಿತಲ್ಲಿ ಬಂದಿದ್ದೇನೆ. ಏನಾಗಬೇಕು ಉಸುರು? ನಿಧಾನವೇ ಪ್ರಧಾನ ಅಂತ ಹೇಳ್ತಿದ್ದವರು ನೀವು. ನಾವು ಕ್ಷಣಕ್ಕೆ ಬದಲುತ್ತೇವೆ. ಏನೇ ಮನೆಯೊಳಗಿದ್ದು ಗಂಡಸಾದವನ್ನು ಭವಿಷ್ಯತ್ತಿನ ಬಗ್ಗೆ ಚಿಂತಿಸುವುದ ನನ್ನ ಕರ್ತವ್ಯ. ಅದು ಕೂಡ ನಿನ್ನಂತ ಗಂಡಸ, ನನ್ನಂತ ಗಂಡಸ, ಮೀಸೆ ಹೊತ್ತ ಗಂಡಸ. ಮೀಸೆಗಂತ ಒಳ್ಳೆ ಪ್ರಚಾರ ಬೇಕು. ನಿನಗೇನಾಗಬೇಕು? ಈಗ ಬಂದಯ್ಯ, ಹೋಗಯ್ಯ, ಲೆಕ್ಕಾಚಾರ ಮಾಡಯ್ಯ. ಹಾಗೆಲ್ಲ ಹೋಗ್ಲಿಕ್ಕೆ ಆಗುದಿಲ್ಲ. ನಾನು ಸಾರಥಿ, ನೆನಪಿರಲಿ. ಸಾರಥಿಯನ್ನು ಬಿಟ್ಟರೆ ಬೇರೆ ಸಾರಥಿ ಸಿಕ್ಕುದಪ್ಪ, ಸಿಗ್ಲಿಕ್ಕಿಲ್ಲ. ಯಾಕೆ? ನನ್ನಂತವ ಸಿಗ್ಲಿಕ್ಕಿಲ್ಲ. ನಿನ್ನನ್ನು ಇಲ್ಲಿಂದ ಕೆಲಸ ಬಿಟ್ಟು ಹೋಗುತ್ತೆ. ಹೋಗಯ್ಯ ಅಂತದಯ್ಯ. ಇಲ್ಲಿಗೆಲ್ಲ ಮತ್ತೆ ಅನ್ನಕ್ಕೆ ಹೋಗಬೇಕು. ಯಾಕೆ? ನನ್ನ ಸಂಬಂಧಿಕರು ಯಾರಲ್ಲಿಲ್ಲ. ಸುಮ್ಮನೆ ಹೋಗುದಕ್ಕೆ? ಸುಮ್ಮನೆ ಹೋಗಬೇಕು ಅಂತಲ್ಲ, ಅದೇ ನಿನ್ನಿಂದ ಘನವಾದ ಒಂದು ಕಾರ್ಯ ಆಗಬೇಕು. ಏನು ಉಸುರು? ಸುಮ್ಮನೆ ಹೋಗುವುದಲ್ಲ, ನೀನಲ್ಲಿ ಹೋಗಿ ಕಂಡು. ಅದು ನೀನು ಕಂಡು ಅಂತ ಅರ್ಥ ಅಂತದ್ದು. ಇನ್ನೊಂದು ಭಾಷೆಯಲ್ಲಿ ಕಳ್ಳ ಅಂತ ಆಗ್ತದೆ, ಗೊತ್ತುಂಟ? ಕಳ್ಳ ನಾನಲ್ಲ. ಹಾಲು ಕಳ್ಳ, ಬೆಣ್ಣೆ ಕಳ್ಳ, ತುಪ್ಪ ಕಳ್ಳ, ಮೊಸರು ಕಳ್ಳ, ಹೆಣ್ಣು ಕಳ್ಳ, ಹೊನ್ನು ಕಳ್ಳ, ಮಣ್ಣು ಕಳ್ಳ, ಏನು ಸಿಕ್ಕದಿದ್ರೆ ಹೆಣ್ಣು ಮಕ್ಕಳ ಸೀರೆ ಹಾಕಿದಂತ ಕಳ್ಳರ ಕುರಿ ಎಂಬಂತ ನೆಗಳತೆಗೆ ಪಾತ್ರರಾದವ ನೀನು. ಬೇಸರ ಮಾಡಬೇಡ. ನೆಗಳತೆ ಅಂತ ಒಂದು ಸೇರಿಸಿದೆಯಲ್ಲ, ಅದಕ್ಕೆ ಬೇಸರ ಇಲ್ಲ. ಕಂಡು ಅಂದ್ರೆ ಆ ಭಾಷೆಯಲ್ಲಿ ಹೇಳಿದ್ದಲ್ವ? ನೀ ಎಲ್ಲಾ ಭಾಷೆಯನ್ನು ಕಲಿತು ನಮಗೆ ಕಷ್ಟ ಆಗಿದೆ. ಎಲ್ಲ ಭಾಷೆ ಸರ್ವಂತರ್ಯಾಮಿ. ಸರ್ವಂತರ್ಯಾಮಿ ಸರ್ವಂತರ್ಯಾಮಿ ಎಲ್ಲ ಭಾಷೆ ಕಲಿತ ಮಾತಲ್ಲ. ಎಲ್ಲ ಕಡೆ ಇದ್ದೇನೆ, ಎಲ್ಲ ಕಡೆ ಇದ್ದೆ, ಎಲ್ಲ ಭಾಷೆ ಬರ್ತಾ ಇದ್ದೆ ಲೆಕ್ಕ. ಓ ಹಾಗೆ ಸರ್ವ ಭಾಷಾ ಪಾರಂಗತ, ಪರಂಗಿ ತಜ್ಞ. ಹೌದು, ಅದು ಹೌದು. ಆದ್ದರಿಂದ ನಿನ್ನ ಬರಲ ಇಂಗಿತವನ್ನು ತಜ್ಞ ನಾನು. ಅದನ್ನೇ ನಾನು ಹೇಳಿದ್ದಲ್ವ? ಏನಾಗಬೇಕು? ಅದೆಲ್ಲ ದೊಡ್ಡ ಶಬ್ದ ಅರ್ಥಗಳು ನನಗೆ ಗೊತ್ತಾಗಬೇಕು. ಇಷ್ಟು ವರ್ಷ ಆಯ್ತು ನನ್ನ ಒಟ್ಟಿಗೆ ಯಾವಾಗ ಮನೆ ಕಲಿಯುವುದು ನೀನು? ನೀನು ಬಂದ ನಂತರ ಅಲ್ಪ ಸ್ವಲ್ಪ ನನಗೂ ಗೊತ್ತಾಗಿದೆ. ಒಳ್ಳೇದಾಗುವ ಲಕ್ಷಣ ಅದು. ನಿನ್ನಿಂದ ಒಂದು ಉಪಕಾರ ಆಗಬೇಕು. ಎಂತದ್ದು? ರಾಮ್ಯ ಕಾವಣದಲ್ಲಿ ಪಾಂಡವರಿದ್ದಾರೆ. ಇರ್ಲಿ, ನನಗೆ ಪಾಂಡವರು 50. 50 ಪಾಂಡವರಂದ್ರೆ 5 ಅಂತೆ. ಅಲ್ಲಿ ಕಡಿಮೆ ಇಲ್ಲ. ಅದು ಪಂಚ ಪಾಂಡವರಂದ್ರೆ 5. ಏನೇ ಇದೆ ನಿನಗೂ ನೆನಪಿರಲಿ ಅಂತ ನಾನು ಹೇಳಿ. ಎಂತದ್ದು? ಆದ್ರಿಂದ ಅವರನ್ನು ನೀನು ಕಂಡು ಬರಬೇಕು. ಯಾಕೆ ಕಾಣಬೇಕು? ಉದ್ದೇಶ ಅಂತದ್ದು ಒಟ್ಟು ಹೋಗಿ ಕಂಡು ಬರ್ಲಿಕ್ಕೆ ಆಗ್ತದ? ನನಗೆ ಸಂಬಂಧಿಕರು ನಿನಗೆ ದಾರುಕರವರು ಹಾಗೆ ನೀನು ಅಷ್ಟು ಕುಸಿತನಾಗಿ ಮಾತನಾಡಿದ್ರೆ ನನಗೆ ನೋಡುವುದಕ್ಕಾಗ ಹೆದರಬೇಡ. ಹಾಗೇನಿಲ್ಲ, ಹೆದರಿಕೆ ಅಂತ ಮುಖ ನೋಡುವುದಕ್ಕಾಗ. ಆದ್ದರಿಂದ ಕಾಣುವುದೇನು? ಅವರಿಗೇನು ಅಸೌಖ್ಯದಲ್ಲಿದ್ದಾರೆ ಅಂತ ಕಾಣುವುದಲ್ಲ. ಮತ್ತೆ ಯಾವ ಪ್ರಕರಣಕ್ಕೆ ಬೇಕಾಗಿಲ್ಲ ಗೊತ್ತಿಲ್ವಾ? ಎಂತದ್ದು? ಇಂದಿನಿಂದ 6 ದಿವಸಗಳ ಹಿಂದೆ. ನನಗೆ ಗೊತ್ತಿರ್ಲಿಕ್ಕೆ ಕೆಲವು ಸಾಕು. ಅದರಲ್ಲಿ ಇದ್ಯಾವುದು ಹೇಳು?
ಮತ್ತು ನಿನ್ನಂತ ಪ್ರಾಣಿ ಒಬ್ಬ ಇದ್ದ ಪ್ರಾಣಿ ಇರೋದೆಲ್ಲ ಪ್ರಾಣಿ, ನೀನು ಕೂಡ ಪ್ರಾಣಿ. ಸರಿ ಸರಿ. ಗಯನದ ಇಂಥದ್ದು ಪ್ರಕರಣ ಅಲ್ಲಿ ಹೋಯ್ತು ದಾರುಕರವರೇ ಈ ಸಮಸ್ಯೆ ಹೇಗೆ ಪರಿಹಾರ ಮಾಡುದು ಆಗ ಕೇಳುತ್ತಿದ್ರೆ ಆ ಕ್ಷಣವೇ ಅದಕ್ಕೆ ಮಂಗಳ ಮಾಡುತ್ತಿದ್ದೆ. ಇಷ್ಟು ಬೆಳೆಯಲಿಕ್ಕಿತ್ತು ಈಗ ಯಾವಾಗ ಮಾತ್ರ ಗೊತ್ತಾಗ ನಾನು ಹಾಗೆ ಇರ್ಲಿಲ್ಲ. ಗೊತ್ತಾಗುವ ಹೊತ್ತಾಯ್ತು. ಈಗ ಗೊತ್ತಾಯ್ತಲ್ಲ, ಅದಕ್ಕಾಗಿ ನಿನ್ನ ಕರೆದದ್ದು ಏನಾಗಿದೆ? ಪಾರ್ಥನ ರಕ್ಷಣೆಯಲ್ಲಿದ್ದಾನೆ ಆ ಗಯ. ಹೋ 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 ಗಯ. ಹೌದಲ್ಲ? ಅದೇ ನೀನು ಮತ್ತೆ ಹೇಳಿದಂತ ಆ ಮಾತು ಬರಬೇಕು, ಅದರಿಂದ ಆಗ್ಬೇಕು. ಅದಕ್ಕೆ ಅದು ಆಗ್ಬೇಕು ಅಂತಾದ್ರೆ ಗಯನಮಯ ಸಿಗ್ಬೇಕಲ್ಲ. ನೀನು ಆದ್ದರಿಂದಲೇ ತಡ ಮಾಡದೆ ಹೋಗಿ ನಾನೊಂದು ಓಲೆ ಕೊಡ್ತೇನೆ. ಯಾಕೆ ಓಲೆ ಯಾಕೆ? ಇನ್ನೊಂದು ಮಾತು ನಾನು ಕಿವಿ ಹೇಳ್ಕೊಂಡು ಬರ್ತೇನೆ. ಅಂತ 10 ಮಂದಿ ಕೈ ಅಂದ್ರೆ ನನಗೆ ಲೆಕ್ಕ ಅಲ್ಲ, ನನ್ನ ವಿಷಯ ಗೊತ್ತಿಲ್ಲ. ಈಗ ತಡ ಮಾಡದೆ ಈ ಓಲೆಯನ್ನು ಕೊಡು. ಯಾಕೆ ಹೇಳು? ನಿಮ್ಮಿಂದ ಆಗುವುದಿಲ್ಲ ಅಂತಲ್ಲ. ಮತ್ತೆ ಈ ಓಲೆಯಲ್ಲಿ ಎಲ್ಲವನ್ನು ಬರೆದಿಟ್ಟಿದ್ದೆ, ಸಂಕ್ಷಿಪ್ತವಾಗಿ ಎಲ್ಲ ಬರೆದಿದೆಯಲ್ಲ, ಎಲ್ಲ ನನ್ನ ವಿಚಾರ ಆಗಿದೆಯಲ್ಲ, ನಿನ್ನಲ್ಲೇ ಕೊಟ್ಟು ಬರೆಸ್ತೇನೆ ಅಂತ. ಹೌದಲ್ಲ ಹೇಳಿದ್ದೇನೆ. ಆದ್ರಿಂದ ಅಲ್ಲಿ ಏನಾಗಬೇಕು ಸಂಧಾನ ಆಗಬೇಕು ಅಂತ ನನಗೆ ಲೆಕ್ಕ. ಅದೇ ಎಂಥದ್ದು ಮಾರಾಯ, ಸಂತಾನ ಆಗಬೇಕು ಆಗಬಾರದು, ಹಾವು ಸಾಯಲೂಬಾರದು, ಕೋಲು ಮುರಿಯಲು ಆಗಲೇಬೇಕಾದ ಕಾರ್ಯ ಅಂತ ನಿನ್ನನ್ನು ಕಲಿಸಬೇಕಲ್ಲ. ಅವರೆಲ್ಲ ಹೆಚ್ಚು ಮಾತಾಡಿದರು. ಒಂದು ಮಾತನಾಡಿದ್ರೆ ನಾನು 9 ಮಾತಾಡಿ 9 ಮಾತನಾಡಿ 99 ಮಾತಾಡಿ 99 ಮಾತನಾಡಿ 999 ಮಾತಾಡಿ 999 ಮಾತನಾಡಿ 9999 ಮಾತಾಡಿದರು. ಅಷ್ಟು ಅನ್ನು ಅವರು ಮಾತನಾಡಿದರು. 99,999 ಮಾತಾಡಿದರು. ಅದನ್ನೇ ಲೆಕ್ಕಾಚಾರ ಮಾಡಿ ಅವರು ಮತ್ತೆ 9,09,999 ಮಾತಾಡಿದರು. ಅದಕ್ಕೆ ಅವರು ಸೇರಿಸಿ ಮಾತನಾಡಿ 99,99,999 ಮಾತಾಡಿದರು. ಮತ್ತಷ್ಟನ್ನೇ ಕೂಡಿಸಿದ್ರು. ನನ್ನೆಲ್ಲ 9 ಮುಕ್ತಾಯ. ಹೌದಲ್ಲ? ಮಾತಾಡ್ಲಿಕ್ಕೆ ಯಾಕೆ ಎಂಥದೆಲ್ಲ ಕೂಡಿಸಿದ್ರು. ಹೌದಲ್ಲ? ನಾನಿದ್ದೇನೆ. ಹೌದು, ಅಲ್ಲಿ ಸ್ವಲ್ಪ ವಿಶ್ರಾಂತಿ ಮಾಡ್ಕೊ. ಏನಿರಲಿ, ನಾನು ಹೇಳಿದ್ರೆ ನನಗುಂಟಲ್ಲ ಸಂಧಾನ ನಾನು ಮಾಡ್ತೇನೆ. ಅದೇ ಹೇಗೆ ಆಗ್ಬೇಕಲ್ವ ಹಾಗೆ ಮಾಡ್ತೇನೆ. ಹೌದು, ಕೆಲಸ ಮಾಡು. ಕೆಲಸ ಮಾಡ್ತೀಯಲ್ಲ? ಕೆಲವು ದಿನ ಆಯ್ತಲ್ಲ, ಸ್ನಾನವೂ ಇಲ್ಲ, ನಿದ್ದೆ ಸರಿಗೆ ದೊಡ್ಡ ತಲೆಗೆ ಸಿಗುತ್ತಿಲ್ಲ. ಕರ್ಪೂರ ವೀಳ್ಯವ ಜಗಿದು ಹಂಸ ತೂರಿಕ ತಲ್ಪದಲ್ಲಿ ಪವಡಿಸು. ಕರ್ಪೂರ ವೀಳ್ಯವನ್ನು ಜಗಿಯುವುದು ನನ್ನ ಬಾಯಿ ನೀನು ಅಲ್ಲಿಗೆ ಹೋಗಿ ಆಯ್ತಲ್ಲ. ನೀನು ಬರುವಾಗ ಸಿದ್ಧತೆ ಹೇಗೆ? ಮಂಗಳವಾರ ಇರಬೇಕು. ನನ್ನನ್ನು ಎತ್ತಿಕೊಂಡು ಹೋಗಬೇಕಾಗಿ ಎತ್ತಿಕೊಂಡು ಮಲ್ಕೊಂಡು 108 ಬೇಕು ನನಗೆ. 108 ಹೌದು. ಕವಶ ಕನ್ನಡಿ ಈ ಕಡೆಯಲ್ಲಿ 54 ಈ ಕಡೆ. ಕವಶ ಕನ್ನಡಿ ಕನ್ನಡಿ ದರ್ಪಣ ಅದನ್ನೆಲ್ಲ ನಾನು ಸಿದ್ಧ ಮಾಡ್ತೇನೆ. ಆದಷ್ಟು ಬೇಗ ಬರಬೇಕು. ಆಯ್ತಲ್ಲ? ಹೇಗೆ ದ್ವಾರಕೆಯಲ್ಲಿ ದ್ವಾರಕೀಶರವರ ಯೋಗ್ಯತೆಯನ್ನು ಈಗ ಗೊತ್ತಾಯ್ತು ಇವನಿಗೆ. ದೊಡ್ಡ ಜವಾಬ್ದಾರಿ ಕೊಟ್ಟಿದ್ದಾರೆ. ನಾನು ಅದಲ್ಲ ಎಲ್ಲೇಂದ್ರೆ ಅವ ತಪ್ಪಿ ಮಾತಾಡಿದೆ. ನಾನು ಮತ್ತೆ ಅರ್ಜುನ ಪಾರ್ಥ ಅಂತ ನೋಡ್ಲಿಕ್ಕಿಲ್ಲ. ನಾನು ಮತ್ತೆ ಮೈ ಮೇಲೆ ಕೈ ಹಾಕುವುದೇ. ನನ್ನ ಕ್ರಮವೇ ಹಾಗೆ. ಎಲ್ಲಿಗೆ ಹೋಗಲಿ ಹೋದ ಹಾಗೆ ಬರುವ ರೀತಿ ಇಲ್ಲ. ಮರ್ಯಾದೆ ತಕ್ಕೊಂಡೇ ಬರುವುದು. ಹೋಗುವುದು ಹೇಗೆ ಬರುವುದು ಹೇಗೆ ನಿರೀಕ್ಷಿಸಿ ಕಾವ್ಯಕಾವನಿಗೆ ಪಯಣ. ಏನಪ್ಪ 60ರವರೆಗೆ ಬದುಕುದಿಲ್ಲ, 30ರಲ್ಲಿ ಹೋಗ್ತೀಯ ಮನೇನು? ಒಂದು ನಮಗೆ ತಾನೇ ನಮ್ಮ ಮಾತಾಡಿದಾಗುತ್ತೆ. ನೀನು ಇವತ್ತು ಎತ್ತ ಗಳಿಗಾಳೆ ಉಂಟು, ಇಲ್ಲಾಂದ್ರೆ ನಾಳೆ ಪ್ರಚಾರ ಆಗುತ್ತಿತ್ತು. ಪರಸ್ಪರ ಡಿಕ್ಕಿ ಒಂದು ಸ್ಥಳದಲ್ಲೇ ಮತ್ತೊಂದು ಚಿಂತಾಜನಕ ಅಂತ. ನಿಮಗೆ ಯಾವಾಗ ಉದ್ದಾರ ಮುಖದ ಕಣ್ಣುಂಟೆ ಇವರಿಗೆ ಉಂಟು, ದೃಷ್ಟಿ ಸರಿ ಉಂಟೆ ಇಲ್ವೋ? ನನ್ನನ್ನು ಯೋಗ್ಯತೆ ಅಂತ ಬರುವಾಗ ದಾರಿ ಬಿಟ್ಟು ಬಗೆಗಿಲ್ಲ ಅಂತ ಗೊತ್ತುಂಟೆ ಇಲ್ವೋ? ಅದಕ್ಕಿಂತ ದಾರಿ ನಾನು ದಾರಿ ಮಾಡಿಕೊಂಡು ಹೋಗುದು. ನಾವು ಆನೆ ಇದ್ದ ಹಾಗೆ, ಆನೆ ಹೋಗಕ್ಕೆ ದಾರಿ ಬೇಡ, ಹೋದದ್ದೇ ದಾರಿ. ಬಣ್ಣದಲ್ಲಿ ಎಂತದ್ದು ತಪ್ಪ? ಕೆಣಕುದು ಬೇಡ, ಕ್ರಮ ಹೇಗೆ ಗೊತ್ತಿಲ್ಲ ಅಂತ ಕೇಳಿ ನಾನು ಹೇಳ್ತೇನೆ. ಒಳಗೆ ಅಡಗಿಸುವಂತ ಸೊಂಡಿಲ್ಲ ಅಲ್ಲ. ನಾನು ಯೋಗ್ಯತೆ ಗೊತ್ತಿಲ್ಲ ನನಗೆ. ದೊಡ್ಡ ವಾಹನ ಬರುವ ಸಣ್ಣ ವಾಹನ ಬದಿಗೆ ನಿಲ್ಲಬೇಕು. ಅದಕ್ಕೆ ಸಣ್ಣ ವಾಹನ ಇಲ್ವಲ್ಲ? ಮತ್ತೆ ನೀನೆಂತದ್ದು ಕನವ ವಾಹನದಂತೆ ಉದಾಹರಣೆ ಕೊಟ್ಟದ್ದು ನಾನು. ನಿನ್ನಲ್ಲಿ ಎಂತ ಮಾತಾಡುದು? ಸರಸ ಸಂಭಾಷಣೆ ಸಮಾನತೆ ಬೇಕು. ಒಳಗೆ ಬರ್ತೇನೆ ಅವೆಲ್ಲ
ಭಯಂಕರ. ಈಗ ನೀನು ಅರ್ಥ ಹೇಳಿದ್ದಕ್ಕೆ ಇನ್ನು ಕೆಲವರು ಅರ್ಥ ಹೇಳಬೇಕಾಗ್ತದೆ ಹಾಗೆ ಇನ್ನೊಬ್ಬರಿಗೆ ಅರ್ಥ ಅವ ಜನ ಯಾರು ನನಗೆ ಅದು ಬೇಕು. ಯಾರು ಕುಂಟಿ ಪುತ್ರ ಯಾರು ಗೊತ್ತಿಲ್ಲ. ಅವಾಗ ಬೇರೆ ಜನ ನನ್ನ ತಾಯಿ ಕುಂತಿ ಅಲ್ಲ, ನನ್ನ ತಾಯಿ ಎರಡು ತಾವು ಸರಿ. ಅದೇ ಕುಂಟಿ ಪುತ್ರ. ಕುಂತಿ ಪುತ್ರ ಅದನ್ನ ನಾನು ಹೇಳಿದ್ದು. ಧನಂಜಯರಲ್ಲಿದ್ದಾರೆ. ಧನಂಜಯರಲ್ಲಿದ್ದಾರೆ. ಧನಂಜಯ ಬಾಲ ಉಂಟಲ್ಲ. ದನಕ್ಕೆ ಬಾಲ ಉಂಟು. ದನ ಎಲ್ಲದಕ್ಕೂ ಬಾಲ ಉಂಟು ಅದಲ್ಲ ಧನ. ಅದು ನೀನ ಚಜವಿಜಿ ಯಾರು? ಚಜವಿಜಿ ಎರಡು ಕೈಯಲ್ಲಿ ಇಡುವವ. ಅದು ಇದು ತಲೆಬಿಡಿ ನೀನು ಬಂದ ಮೇಲೆ ಆಗ್ತದೆ. ಎರಡು ಕೈಯಲ್ಲಿ ಇಡುವವ ಹವ್ಯಾಸ. ಅದನ್ನು ನಾನು ಹೇಳಿದ್ದು. ಕೆರೆಂಚಿಯಲ್ಲಿ ದೇವೇಂದ್ರ ಕೊಟ್ಟದ್ದು ಅದನ್ನೇ ನಾನು ಹೇಳಿದ್ದು. ಅವ ಯಾರು? ನೀನೇ. ಇದೆಲ್ಲ ನೀನಿಂದ ನಿನಗೆ ಗೊತ್ತುಂಟಂತ ಯಾಕೆ ಕೇಳಿದ್ದು? ಸ್ವರೂಪ ಜ್ಞಾನ ಉಂಟು ಅಂತ ಕೇಳಿದ್ದು. ನೀನಂತ ನೀವು ಕೆಲವರಿಗೆ ಅವರಿಗೆ ಹಾಕಿದವ್ರು ಗೊತ್ತಿಲ್ಲ, ಅದಕ್ಕೆ ಬೇಕಾಗಿ ಹೇಳಿದ್ದು. ಕೆಲವರಿಗೆ ಸ್ವರೂಪ ಜ್ಞಾನ ಇಲ್ಲ ಹಾಗೆ ದಾರಿ ನನ್ನ ತೋರಿಸಿದ್ದು. ನಾನು ನಿನ್ನಲ್ಲಿ ಹೇಳಿದ್ದು ಪಾರ್ಥ ನೀನೇ ಅಲ್ವ, ನಿನ್ನೆಲ್ಲ ಮಾತಾಡಲಿಕ್ಕೆ ಬಂದದ್ದು. ಮತ್ತೆ ಇಷ್ಟು ಅದು ನೇತಾಗಿದೆ. ನಾನು ಮಾತಾಡಿದ್ದೆ ಹೀಗೆ ಮಾತಾಡಲಿಕ್ಕೆ ಅಲ್ಲ, ಇನ್ನೂ ಉಂಟು. ಈಗ ನಾನು ಯಾರು ಗೊತ್ತು? ಪರಿಚಯ ಉಂಟ? ಮುಖದ ಪರಿಚಯ ಉಂಟಾ? ಸರಿ ನೋಡು. ಮುಖ ಗೊತ್ತಾಗುದಿಲ್ಲ. ಇದು ತಲೆಯಲ್ಲಿ ಗೊತ್ತಾಗುತ್ತಲ್ಲ. ತಲೆ ಕೆಳಗಿರುವ ಮುಖ ವದನ. ಅಲ್ಲಿಗೆ ಬಾ. ನಾನು ಮುಖ ಇಟ್ಟೆ. ಈ ಮುಖ ನೋಡಿದ ಪರಿಚಯ ಉಂಟಾ? ನೋಡಿ ಮರ್ತ ನಿಮಗೆಲ್ಲ ಅದೆಲ್ಲ ಬರ್ಲಿಕ್ಕಿಲ್ಲ. ಎಲ್ಲಿ ಯಾವಾಗ ಏನು ಅಂತ ಗೊತ್ತಾಗ್ಲಿಕ್ಕಿಲ್ಲ. ನಾನು ಹೇಳ್ತೇನಯ್ಯ, ನಾನು ಅಂತಿದ್ದವಲ್ಲ, ನಾನು ದ್ವಾರಕೆಯಿಂದ ಬಂದವ. ದಾರುಕೇಶ. ಒಳ್ಳೆದಾಗಾದ್ರೆ ದ್ವಾರಕೀಶ. ದ್ವಾರಕೀಶ 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 ಅಂದ್ರೆ ನಾನು ದ್ವಾರಕೀಶ ಅಲ್ಲ. ದ್ವಾರಕೀಶ ಸ್ವಲ್ಪ ಉದ್ದಾಗಿದೆ. ಎಂತ ಯಾರು ಹೇಳುದು ಮಾರ್ಯ? ನನಗೆ ಇತ್ತೀಚೆಗೆ ಬಂದ ಬಿರುದು ಬಾವಲಿಗಳದು. ಬಾವಲಿ ಬರ್ತದೆ. ಬಿರುದಾವಳಿಗಳು. ಯಾಕೆ ನಾನು ಬಂದದ್ದು ಗೊತ್ತು ನನಗೆ. ಒಳ್ಳೆ ಹೆಸರು. ನಿನಗೆ ಒಂದು ಶಬ್ದ ತೆಗಿಬಹುದು. ದ್ವಾರಕೀಶ ಅಂತ ಉದ್ದ ಮಾಡುದು ಯಾಕೆ? ಈಶ. ಅದು 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 ಮಾತು. ನಮಸ್ಕಾರ. ಈಶ ಅಂದ್ರೆ ಮಂಗ. ಯಾರು ಮಂಗ ಮಾಡುದು? ಯಾರು ನಾನು ಮಾಡಿದ್ದಲ್ಲ. ನನಗೆ ಕೆಲವು ಪಕ್ಕ ತಲೆಗೆ ಹೋಗುದಿಲ್ಲ. ಅದನ್ನು ಸ್ವಲ್ಪ ಇಟ್ಟಿಲ್ಲ. ನಾನೀಗ ಬಂದದ್ದು ಯಾಕೆ ಗೊತ್ತುಂಟಾ? ಅದು ಕಷ್ಟ ಆಯ್ತು. ಹೆಚ್ಚಿನವರು ಮಾಡೋದಾಗ ಇಲ್ಲಿಗೆ ಸೀದಾ ಬರ್ತಾರೆ. ಬಂದ ಮೇಲೆ ನಾವು ಯಾಕೆ ಬಂದದ್ದು ಇಲ್ಲಿ ಬಂದ ಬರುವ ಮೊದಲು ಆಲೋಚನೆ ಮಾಡಿ ನಾನಾಗಿ ಬಂದದಲ್ಲ. ಅದು ಗೊತ್ತಾಯ್ತು ನನಗೆ. ಹೀಗೆ ನೀನಲ್ಲಿ ವ್ಯವಹಾರ ಮಾಡಿಕೊಂಡಿದ್ರೆ ನೀನಾಗಿ ಬಂದದ್ದಲ್ಲ. ನನ್ನಿಂದ ಒತ್ತು ಅಂಥದ್ದೇ ನಾನು ಮಾಡಲಿಲ್ಲ. ಒದ್ದು ಬಂದದ್ದಲ್ಲ, ಕಳುಹಿಸಿಕೊಟ್ಟದ್ದು. ಅದೇ ಉಪದ್ರ ಮಾಡ್ತೀವಿ. ಯಾವುದು ಕೇಳಿದೆ ನೀನು? ನೀನು ಯಾಕೆ ನನಗೆ ಹೇಳಿ ಬಂದವನಿಗೆ ಹೇಳಿ ಗೊತ್ತಿಲ್ಲ. ಕೇಳಿದೆ ನಾನು ನಿನಗೆ ಹೇಳಬೇಡ. ಇನ್ನೊಮ್ಮೆ ಹೇಳು. ಹೇಳುದಿಲ್ಲ ನಾನು ಹೇಳುದೇ ಕೇಳಿದೆ. ಅಲ್ಲ ಸರ್, ಅಷ್ಟಕ್ಕೆ ಗೊತ್ತುಂಟ. ಕಳಿಸಿದ್ಯಾರ ಅದೇ ಕೃಷ್ಣ ಕಳಿಸಿದ್ದು. ಯಾಕೆ ಅದು ಕೇಳಿದ್ದೆ ನೀನು? ಮತ್ತೆ ನೀನು ಯಾಕೆ ಕೇಳಿ ನಾನು ಹೇಳುದಿಲ್ಲ. ನೀನು ಬಂದವನು ಹೇಳಿ. ಇದೆಂತ ಗೊತ್ತಾ? ಇದು ಪತ್ರ. ಅಂತಿಂತ ಪತ್ರ ಅಲ್ಲ, ಹರಿ ಕೊಟ್ಟ ಪತ್ರ. ಅರ್ಥದಲ್ಲ, ಹರಿ ಕೊಟ್ಟ ಪತ್ರ. ನಿನಗೆಲ್ಲ ನೆನಪಾಗ್ಲಿಕ್ಕಿಲ್ಲ ಈಗ. ಹರಿ ಅಂದ್ರೆ ಏನು, ಎಂತದ್ದು, ಯಾರು, ಏನು ಅಂತ. ಈಗ ಸ್ವಲ್ಪ ದೊಡ್ಡಸ್ತಿಗೆ ಬಂದಿದೆ ಅಲ್ಲ. ಹರಿ ಅಂದ್ರೆ ಹಲವು ಅರ್ಥ ಉಂಟು. ಹರಿ ಅಂದ್ರೆ ಹಲವು ಅರ್ಥ. ನಿನಗೆ ಅರ್ಥದ ಹೇಳಿಕೊಡುದು ಬೇಡ. ಈಗ ಹರಿ ಅಂದ್ರೆ ಎರಡು ಅರ್ಥ ಉಂಟು. ಈಗ ನೀನು ಯಾವ್ದು? ನಾನು ಎರಡು ಅಲ್ಲ. ಹರಿ ಅಂದ್ರೆ ಕೃಷ್ಣ ಕೊಟ್ಟಂತ ಪತ್ರ. ವಾಚಿಸು, ಯೋಚಿಸು, ಸೂಚಿಸು.
ಕಂಡಂತಹ ಭಾವ ನನಗಾಗುತ್ತಾ ಉಂಟು. ಮಧುಸೂದನಾಗಿ ಶಾಂತಾಕಾರನಾಗಿ ಮೃದಟ ಶಯನನಾಗಿ ಕ್ಷೀರಸಾಗರದಲ್ಲಿ ಪವಡಿಸುವಂತಹ ಆತನೇ ನಾಥ ಕಂಸವದಾರ್ಥ ಅನ್ನುವಂತಹ ಕೀರ್ತಿಯನ್ನು ಹೊಂದಿಕೊಂಡು ಈ ಇಳೆಯಲ್ಲಿ ಅವತರಿಸಿದ ಮಾತ್ರವಲ್ಲ ನಮ್ಮನ್ನು ಪರಿಗ್ರಹಿಸಿ ಅಂತಹ ಕೃಷ್ಣ ಪ್ರಸಾದವನ್ನು ನಾನು ಧರಿಸಿಕೊಂಡಾಗ ಅವನ ಪಾದ ಯುಗಳಗಳನ್ನೇ ಕಂಡಂತಹ ಭಾವ ನನ್ನ ಒಡಲಲ್ಲಿ ಒಡಗೂಡಿ ಹೋಯಿತಾನೆ. ಆದ್ದರಿಂದಲೇ ತ್ರಿಕರಣ ಶುದ್ಧವಾಗಿ ಅವನಿಗೆ ಅಭಿವಂದಿಸಿ ನನಗೆ ಕೃಷ್ಣ ಪರಮಾತ್ಮ ಕೊಟ್ಟಂತಹ ನಿರೂಪ ಏನು ಅನ್ನೋದನ್ನು ತಿಳಿಯುವ ಕಾತರದಿಂದ ಈ ಓಲೆಯನ್ನು ಬಿಡಿಸಿದೆ. ಕಾಮ್ಯಕಾಮಂದಲ್ಲಿ ನೆರೆದಿರುವಂತಹ ಧೌಮ್ಯಾದಿ ಮಹಾಮಣಿಗಳ ಸಮ್ಮುಖದಲ್ಲಿ ಸಕಲರಿಗೂ ಕೇಳುವ ಹಾಗೆ ಕೃಷ್ಣ ರಾಯಸವನ್ನು ಪಠಿಸುತ್ತೇನೆ. ಅಕ್ಷರಗಳಲ್ಲಿ ಸ್ಪಷ್ಟವಾದಂತಹ ಬರಹ ಬರೆಯಲ್ಪಟ್ಟಿದೆ. ನೇಮವನ್ನು ನೆರವೇರಿಸುತ್ತ ಭಾರತ ಸುಪ್ರೇಮದಿಂದ ಮಹಾನಗಮ ನಿರ್ಮಿಸಿ ಪಾಲಿಸಿ ಸಲಹುವ ಮಹಾಪುರುಷನೆಂದ ಪರೋಕ್ಷದಿಂದ ಇರುವುದು. ಹೀಗೆ ಅರ್ಥ ಮಾಡಿಕೊಂಡು ಮುಂದೆ ನಿರೂಪ ಅನ್ನುವ ಹಾಗೆ ಆಲೋಚಿಸಿದರೆ ದಾರುಣದ ವಶಕ್ಕಿತ್ತು ಕಳುವುದು ಸುಕ್ಷೇಮಕರ ನಿಮಗಪ್ಪುದು. ಒಂದು ವೇಳೆ ದಾರುಣರೊಡನೆ ದಯವನ್ನು ಬಿಟ್ಟುಕೊಳ್ಳಿಲ್ಲ ಅಂತಾದರೆ ಏನಾಗುತ್ತದೆ ಅನ್ನುವುದು ಬೇಕೋ ಬೇಡವೋ? ಬಿಟ್ಟು ದಾರುಣರೊಡನೆ ಕೊಟ್ಟು ಕಳುಹಿಸದೇ ಇದ್ದರೆ ಕೋಟಿ ರುದ್ರರ ಕೊಲ್ಲುವ ಕೊಲೆಯನ್ನು ತೋರಿಸುವೆ. ಇಷ್ಟು ಮೇಲ್ನೋಟಕ್ಕೆ ನನಗೆ ಅರ್ಥವಾಯಿತು. ಪ್ರಚಂಡ ವಿದ್ವಾಂಸನಾದಂತಹ ವೈಯಾಕರಣಿಯಾದಂತಹ ಕೃಷ್ಣ ಪರಮಾತ್ಮ ಬರೆದಂತಹ ಒಕ್ಕಣೆಯಲ್ಲಿ ಪ್ರಾಜ್ಞರು ಹಲವು ವಿಧದ ಅರ್ಥವನ್ನು ಅರ್ಥ ಮಾಡಿಕೊಳ್ಳಬಹುದು. ಆದರೆ ಹಾಗೆ ಅರ್ಥ ಮಾಡಿಕೊಳ್ಳುವುದಕ್ಕೆ ಹಾಗೆ ಅರ್ಥವನ್ನು ಯೋಚಿಸುವುದಕ್ಕೆ
ಅವನಿಗೆ ಸಂತೋಷವಾಗುವುದಿಲ್ಲ. ಬದಲಾಗಿ ಗಯನನ್ನು ರಕ್ಷಿಸುವಂತಹ ಬದ್ಧತೆಯಲ್ಲಿ ನಾನು ಮೂರು ಲೋಕದ ಗಂಡ ಅನ್ನುವಂತಹ ಗರ್ವದಿಂದ ಉಳಿದನೆಂದಾದರೆ ಕೋಟಿ ರುದ್ರರ ಕೊಲ್ಲುವ ಕೊಲೆಯನ್ನು ತೋರಿಸುವೆ. ಕೋಟಿ ರುದ್ರರ ಕೊಲ್ಲುವ ಕೊಲೆ ಯಾವಾಗ ನಡೆಯುವುದು? ಆಗಾಗ ಆ ಕೊಲೆ ನಡೆಯುತ್ತದೆ, ಕಲ್ಪಾಂತ್ಯದಲ್ಲಿ ನಡೆಯುತ್ತದೆ. ಹಾಗಾದರೆ ಪ್ರಳಯ ಕಾಲದಲ್ಲಿ ಕೋಟಿ ರುದ್ರರನ್ನು ಕೊಲ್ಲುವ ಕೊಲೆಯನ್ನು ತೋರಿಸುವ ಸಾಮರ್ಥ್ಯವುಳ್ಳವನು ಯಾವುದು? ಸಹಸ್ರ ಶೀರ್ಷ ಪುರುಷ ಸಹಸ್ರಾಕ್ಷ ಅನ್ನುವ ಹಾಗೆ ಯಾವುದು ಕೊಂಡಾಡಲ್ಪಟ್ಟದ ಪ್ರಪಂಚದಲ್ಲಿ ಆ ವಿರಾಟ್ ಸ್ವರೂಪನೇ ಇದ್ದಾನೆ. ಆ ಕೃಷ್ಣನೇ ವಿರಾಟ್ ಸ್ವರೂಪವನ್ನು ಹೊಂದಿದವನು ಅನ್ನುವಂತಹ ತತ್ವದಿಂದ ಆಲೋಚಿಸಿದರೆ ಅವನ ವಿಶ್ವರೂಪವನ್ನು ಕಾಣಿಕೆಯಾಗಿ ಈ ಅರ್ಥದೊಂದಿಗೆ ಅವನು ಕೊಡ ಮಾಡುತ್ತಾನೆ. ಜಗತ್ತಿನಲ್ಲಿ ಪುನರಪಿ ಗಣನಂ ಪುನರಪಿ ಮರಣಂ ಪುನರಪಿ ಗಣನಂ ಇಂತಹ ಸ್ಥಿತಿ ಒದಗಬಾರದೆಂದಾದರೆ ನಾರಾಯಣನ ವಿಶ್ವರೂಪವನ್ನು ಕಾಣಬೇಕು. ಅದು ಅನ್ಯತ್ರ ದುರ್ಲಭವಾದದ್ದು, ಸಾಮಾನ್ಯರಿಗೆ ಲಭ್ಯವಾಗದೇ ಇರುವಂತಹ ಮಹಾ ಅಂತಹ ಅದ್ವಿತೀಯವಾದಂತಹ ಭಾಗ್ಯ ವಿಶೇಷ ಕೃಷ್ಣನ ಕರುಣಾ ವಿಶೇಷದಿಂದ ನನಗೊದಗಿ ಬರುತ್ತದೆ ಅಂತಾದರೆ ಅದನ್ನು ಕಳಕೊಳ್ಳುವಂತಹ ಮೂರ್ಖತೆಯನ್ನು ನಾನು ಮಾಡಬೇಕೆ? ಆ ಮೂರ್ಖತೆಯನ್ನು ಮಾಡದೆ ವಿರಾಟ್ ಸ್ವರೂಪವನ್ನು ವಿಶ್ವರೂಪವನ್ನು ನೋಡುವುದಕ್ಕೆ ನಾನು ಸಿದ್ಧವಾಗಬೇಕು, ಬದ್ಧವಾಗಬೇಕೆಂದಾದರೆ ಬೈತಿರಿಸಿದ ಗಯನನ್ನು ಬಿಟ್ಟುಕೊಡಬಹುದು. ಗಂಡು ಮಗನಾಗಿ ಏನಿರಬೇಕು, ಆಗ ನನಗೆ ಒದಗಿಸಬೇಕಾದದ್ದನ್ನು ಕೃಷ್ಣ ಒದಗಿಸುತ್ತಾನೆ ಅನ್ನುವಂತಹ ತಥ್ಯ ಕೃಷ್ಣ ಬರೆದಂತಹ ಈ ಓಲೆಯನ್ನು ಓದಿದಾಗ ನಮಗೆ ಅರ್ಥವಾಯಿತು. ಏನೇ ಇರಲಿ, ನನ್ನ ಬದ್ಧತೆ, ನನ್ನ ಸಿದ್ಧತೆ ಸರಿಯಾದಂತಹ ದಾರಿಯಲ್ಲೇ ಇದೆ ಅನ್ನೋದು ಸ್ಪಷ್ಟ. ಒದಗಿ ಬಂದದ್ದು ಕೃಷ್ಣ ಪ್ರಸಾದ, ಕೃಷ್ಣನ ಪಾದವನ್ನು, ಕೃಷ್ಣನ ಲೀಲೆಯನ್ನು, ಕೃಷ್ಣನ ಒಕ್ಕಣೆಯನ್ನು, ಕೃಷ್ಣನ ಬರಹವನ್ನು ಮನಸ್ಸಿನಲ್ಲೇ ಧ್ಯಾನಿಸುತ್ತ ಕಣ್ಣು ಮುಚ್ಚಿ ಒಂದರೆಗಳಿಗೆ ಕೃಷ್ಣ ಧ್ಯಾನದಲ್ಲಿ ನೀರು ಗಾಳಿಯು ಇತ್ಯಾದಿ ತಿಂದು ಬದುಕಿದವರು ನೀವು. ಅದಕ್ಕೆ ಹಣ
ಈಗ ಬರುದ ಉಸಿರು ಬಿಡು. ನನಗೆ ತಡಲಿಕ್ಕೆ ಆಗುದಿಲ್ಲ ಮಾರ್ಯ. ಹಾಗಾದ್ರೆ ಉಸಿರು ಬಿಡು. ಉಸಿರು ಬಿಡ್ಲಿಕ್ಕೆ ಸಾಯ್ಬೇಕಲ್ಲ. ಹೊರಗೆ ಬಿಡು, ಕಟ್ಟಿಕೊಂಡು. ಆ ದುಶ್ಯಾಸನ ಎಂಬವ ತರ 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 ಸಭೆಗೆ ಹೇಳ್ಕೊಂಡು ಬಂದು ಮಾನಭಂಗ ಮಾಡೋಕೆ ಬೇಕಾ ಪ್ರಯತ್ನ ಪಟ್ಟ. ಹೌದಾ? 5 ಮಂದಿ ಗಂಡಂದ್ರೆ ನೀವು ಇದ್ದದ್ದು ಹೌದಾ? ನೀವು ಗಂಡಂದಿರ ಶಾಂತ ಕೇಳುದು ಮುದ್ದೆ ಬಂದ್ರೆ ಆಗುತ್ತೆ. ಯಾಕೆ ಹೇಳಿದ್ದು? ಯಾವನೊಬ್ಬ ಗಂಟೆ ಆಗಲಿ ತನ್ನ ಹೆಂಡತಿನ ಮತ್ತೊಬ್ಬ ಕಳೆದ ವಿಚಾರ ತಿಳಿದ್ರೆ ಎಲ್ಲರಿಗೂ ಕೂಡ ಹೆಂಡತಿಯ ಮಾನ ಪ್ರಾಣ ರಕ್ಷಣೆಗೆ ಬೇಕಾಗಿ ಓಡಿ ಬರ್ತಾರೆ. ಒಬ್ಬ ಗಂಡ ಇತ್ತು, ನೀವು ಹಾಗೆಲ್ಲ 5 ಮಂದಿ ಇದ್ದೀರಿ. ಹೌದಾ? ನಾವು ಯಾಕೆ ಓಡಿ ಬರ್ಲಿಲ್ಲ? ಯಾಕೆ ಬರಲಿಲ್ಲ? ಗೊತ್ತಾಯ್ತು ನಿನಗೆ. ನಾವು ಅಲ್ಲೇ ಇದ್ದೇವೆ, ಹಾಗಾಗಿ ಓಡಿ ಬರ್ಲಿಲ್ಲ. ಯಾಕೆ ರಕ್ಷಣೆ ಮಾಡಲಿಲ್ಲ ಹೆಂಡತಿಯ ಮಾನ ಪ್ರಾಣವನ್ನು? ನಿಮ್ಮಿಂದ ಕೂಡಿದ್ದ ತಲೆ ಹಾಡಿಗೆ ಹಾಕಿ ಶಂಕರಾಗೆ ಶಿಖಂಡಿ ಹಾಗೆ ತಲೆ ಹಾಡಿಗೆ ಹಾಕಿ ಬಿಟ್ಟಂತ ಒಂದು ನಪುಂಸಕತೆ. ಆಮೇಲೆ ನಾವು ಕಲ್ಪಿಸಿದ್ದು ಹೇಳಿಲ್ಲ ಕಾಣ್ತದೆ. ಯಾವಾಗೆಲ್ಲ ಆದವರೇ ನಿಮ್ಮ ಮತ್ತೆಂತದ್ದು ಏನು ನಮ್ಮ ದೇವರಿಂದ ಕಾರಣ ನಿಮ್ಮ ಮರ್ಯಾದೆ ಮಾನ ಉಳಿಯಿತು. ಅದೇ ಅದು ನಿನ್ನ ದೇವರು. ನಮ್ಮ ದೇವರು ಕೃಷ್ಣ ದೇವರು ಅಷ್ಟು ದೇವರುಂಟು. ಹಾಗಾದ್ರೆ ನಾಚಿಕೆ ಬಿಟ್ಟವಾದದ್ದು. ಮತ್ತೊಂದು ಹೇಳಿದ್ರಿ. ಮತ್ತೊಂದು ಅಯ್ಯೋ ನೀನು ಉಪಹಾರಸ್ಕೊಂಡೊಂದಿಗೆ ನಿನ್ನ ಮನೆ ಮನೆಗೆ ಮಾತುಬಿಡಕ್ಕೆ ಬಂದಿದ್ದೇನೆ. ಒಂದು ತುಂಡು ಮನೆ ನನ್ನ ಮುಖಕ್ಕೆ ಬಿಸಾಡಿದ್ದೇನೆ. ಇದು ನಾನು ಯಾಕೆ ನಿನ್ನ ಮುಖಕ್ಕೆ ಮನೆ ಬಿಸಾಡಿಲ್ಲ? ಯಾಕೆ ಬಿಸಾಡಿಲ್ಲ? ಒಂದು 10 ಮನೆ ಬಿಸಾಡಿದಾಗ ಅದನ್ನು ಹೇಳಿದ. ಮನೆ ಬಾಗಿ ಅತಿಥಿ ಭಾವ ದೇವರ ಪ್ರವಾದ ಗೊತ್ತುಂಟ. ಮನೆಗೆ ಬಂದವರಿಗೆ ಎಂತ ಪ್ರೀತ ಕೊಡಕ್ಕೆ ಗೊತ್ತುಂಟ. ನಿನಗೆ ಉಪಕಾರ ಸ್ಮರಣೆ ಇಲ್ಲ. ಅದಕ್ಕೆ ಯಾಕೆ ಕೊಡ್ಲಿಲ್ಲ? ಯಾಕೆ ಕೊಡ್ಲಿಲ್ಲ? ನೀನು ದ್ವಾರಕೀಶಾಲು ಹತ್ತಿ ಕೂತ್ಕೊಳ್ಳಿಕ್ಕೆ ಸಾಧ್ಯ ಇಲ್ಲ. ಪುನಃ ಭಂಗ ಮಾಡಬೇಡ ನನ್ನನ್ನು. ನಿನಗೆ ಉಪಕಾರ ಸ್ಮರಣೆ ಉಂಟ. ಅದೆಲ್ಲ ಬೇಡ. ನೀನು ಯಾವಾಗ ನೀವು ಉಪಕಾರ ಮಾಡಿ ಅದೇ ನನಗೆ ನೆನಪಿಲ್ಲ ಅಂತ. ಅವತ್ತು ಗಂಟೆ ಕಟ್ಟಿಕೊಂಡು ಬಂದ ಕೊಟ್ಟು ಸನ್ಯಾಸಿ ಒಂದು ಹೆಣ್ಣಿಗೆ ಬೇಕಾಗಿ ಯಾವ ವೇಷವನ್ನು ಮಾಡ್ತಿಲ್ಲ ಮಾರ್ರೆ. ಈಗ ಅದು ತಿದ್ದುಪಡಿ ಮಾಡಿ ಈಗಲೇ ಬಾಕಿ ಕಡೆಗೆ ಹಾಗೆ ಹೇಳಬೇಡ. ಹೆಣ್ಣಿಗೆ ಬೇಕಾಗಿ ವೇಷ ಮಾಡಿದ್ದಲ್ಲ, ಮತ್ತೆ ವೇಷ ಮಾಡಿದವರನ್ನು ನೋಡಿ ಹೆಣ್ಣು ಮರಳಾದದ್ದು. ಅದಕ್ಕೆ ನೀನು ಬದಲಿಸಿಕೊಂಡೆ. ಅದಕ್ಕೆ ವೇಷ ಮಾಡುವವರು ಹೊಣೆ. ವೇಷ ಮಾಡಿ ಅಷ್ಟು ಚಂದ ವೇಷವದಿನ್ನದು, ಅಷ್ಟು ಚಂದ ವೇಷವದಿನ್ನದು. ಇದನ್ನ ಬಿಚ್ಚಿ ಇಟ್ಟು ಕಾವಿ ವಸ್ತ್ರ ಧರಿಸಿ ಗಡ್ಡ ಕಟ್ಟಿಕೊಂಡು ಮೀಸೆ ಕಟ್ಟಿಕೊಂಡು ಬಿಸಿಲು ಅಂತ ಇಲ್ಲ, ಮಳೆ ಅಂತ ಇಲ್ಲ, ಚಳಿ ಅಂತ ಇಲ್ಲ, ಮರದ ಬುಡದಲ್ಲಿ ಕುಳಿತವರೇ. ಆ ಸಂದರ್ಭದಲ್ಲಿ ಸುಭದ್ರ ಕಲ್ಯಾಣ ಪ್ರಕರಣದಲ್ಲಿ ಅವರು ಎತ್ತಿಕೊಂಡು ಹೋಗುವಾಗ ಗಾಡಿ ಓಡಿಸಿ ನಾನು ನೆನಪಿಟ್ಟದಿಗೆ ನಾನು ಅಷ್ಟು ವೇಗದಲ್ಲಿ ಕೊಂಡೋಗಿದ್ದಾನೆ. ಗೊತ್ತುಂಟ ನನಗೆ. ಹಾಗೆ ಅದನ್ನು ಗಾಡಿಯಿಂದ ಹೇಳುವುದು ರಥ ವರೋಧ. ವರೋಧ. ಆ ವರೋಧವನ್ನು ಓಡಿಸಿ ನಮ್ಮನ್ನು ಸಂರಕ್ಷಿಸಿದವನು ನಾನು. ಆದರೆ ಅಲ್ಲಿಂದ ಲೆಕ್ಕ ಚುಟ್ಟಾಗಿದೆ. ಹೇಗೆ ಹೇಳು? ನಮ್ಮ ಮದುವೆಗೆ ಸರಿ ಊಟ ಮಾಡಲಿಲ್ವ? ಬೇಯಿಸಿದೆ, ಊಟ ಮಾಡ್ಲಿಕ್ಕಲ್ಲ. ಬೇಯಿಸಿದ್ದನ್ನೆಲ್ಲ ನೀನೇ ರೂಪಿಸಿದ್ದು, ಮತ್ತೆ ಪುನಃ ಮದುವೆ ಪುನಃ ಬೇಯಿಸಿದ್ದನ್ನು ಕೇಳವ. ನಾನು ಊಟ ಮಾಡಿದ್ರೇನು? ನಾನು ಊಟ ಮಾಡಿದ್ದೇನು? ನಾನೇ ಬೇಯಿಸ್ತೇನೆ. ಗೊತ್ತುಂಟ? ನೋಡಿದ್ದೇನೆ. ನೀನು ಎಲೆ ತೆಗೆದು ನೋಡಿದ್ದಿ, ಸಗಣಿ ಹಾಕಿದ್ದು ನೋಡಿ. ಅಷ್ಟು ಸಗಣಿ ಹಾಕಿದ್ದೇನೆ. ನೆನಪುಂಟ? ಮಾತಾಡ್ತೇನೆ. ಒಂದು ಪತ್ರ ಕೊಟ್ಟಿದ್ದೇನೆ, ಏನಾದ್ರೂ ಉತ್ತರ ಕೊಟ್ಟಿದ್ದೇನೆ. ನಿನಗೆ ಎಂತ ಗೊತ್ತು ಉತ್ತರ ಕೊಡ್ಲಿಕ್ಕೆ? ನಿನ್ನಲ್ಲಿ ಮಾತಾಡ್ಲಿಕ್ಕೆ ಬಂದ್ರಲ್ಲ ಅವ ಇದ್ದಾನಲ್ಲ, ನಿಮಗೆಲ್ಲರಿಗೆ ಹೀಗೆ ಆ ಧರ್ಮ ಹೋಗ್ತಿದ್ದಾರೆ. ಅಲ್ಲಿ ನಮ್ಮಣ್ಣು ಸುಮ್ಮನೆ ಕುಳಿತಿದ್ರೆ ಅವನ ಸೆರಗಿಗೆ ಕೈ ಹಾಕ್ಯ. ಇಲ್ಲ ಏನು ಇನ್ನೊಮ್ಮೆ ಅವನು ಕೇಳಿಲ್ಲ. ಕೂತು ಹೋಗ್ಬೇಕು. ಏನಿಲ್ಲ ಬರ್ತೇನೆ. ಇಲ್ಲ ಇನ್ನೊಂದು ಕೊಲ್ಲಬಾರ್ದು ತಮ್ಮ ಎಚ್ಚರಿಸಿ. ಅಲ್ಲ ಕೊಲ್ಬಾರ್ದು. ನೀನು ಉತ್ತರ ಆಗ್ತದೆ. ಅಲ್ಲ ಹೀಗೆ ಬರ್ತದೆ. ಅಲ್ಲ ಅವ ಹೇಳಿದ ಭೂತವಾದ ಅಲ್ಲ.
ನಮ್ಮಲ್ಲಿ ಬಂದವರು ಹಾಗೆ ಹೋಗ್ಲಿಕ್ಕಿಲ್ಲ. ಅಲ್ಲ ಈ ಸಲ ಈಗ ಈ ವೇದಿಕೆಯ ಒಂದು ವಿಶೇಷತೆ ಗೊತ್ತಿಲ್ಲ. ಈಗ ಗೊತ್ತಾಯ್ತು. ಬಂದವರನ್ನು ಸುಮ್ಮನೆ ಬಿಡ್ಲಿಕ್ಕಿಲ್ಲ. ಇಲ್ಲಿ 8 ಜನರಿಗೆ ಸನ್ಮಾನ. ಹೇಗೆ? ನಾನು ಸನ್ಮಾನದಾರ್ರಿ, ಆಸೆ ಇಲ್ಲ ನನಗೆ. ನಿಮಗೆ ಅಭಿಲಾಷೆ ಇಲ್ಲದೆ ಇರ್ಬೋದು, ಆದ್ರೆ ನಮಗೆ ಮನಸ್ಸು ಉಂಟಲ್ಲ ಮಾಡಬೇಕು. ಆಸೆಯಿದ್ದವರಿಗೆ ಪ್ರಶಸ್ತಿ ಕೊಡು. ಆಹಾ, ಇದಕ್ಕಿಂತ ದೊಡ್ಡ ಸನ್ಮಾನ ಎಂತ? ನಿರೀಕ್ಷೆಯಲ್ಲಿ ಇದ್ದವರಿಗೆ ಇಲ್ಲ, ಯಾರ್ಯಾರಿಗೆ ಕೊಡು. ಹಾಗೆ ಇನ್ನೊಂದು ಸುಮ್ಮನೆ ಬಿಡು. ನೀನು ಯೋಗ್ಯ ಮಾಡ್ತಾರೆ, ನಿನಗೆ ಬೇಕಾದಾಗ್ತದೆ. ನೀವು ಇದೆಯಲ್ಲ ಈಗ. ನಿನಗೆ ಉತ್ತರ ಬೇಕಾದ ಏನು ಬೇಡ. ಹೀಗೆ. ಉತ್ತರ ಬೇಡುವ, ಉತ್ತರ ಬೇಡುವ. ಅದು ನಿನ್ನಲ್ಲಿ ಕೇಳಿದ್ದು. ನಮ್ಮನ್ನ ಧರ್ಮರಾಯನ ಸೆರಗುತ್ತ ಹುಡುಕಿಕೊಂಡವ್ರಿ. ನಮ್ಮಗಳ ಸಲಗಿಗೆ ಕೈ ಹಾಕಿ ಇನ್ನಾಗುದಿಲ್ಲ. ಯಾವ ಕೈ? ಕೈ ಮೇಲೆ ಬರ್ತಿ ನೋಡು. ಕೈ ಇದೆಂತದು? ಅಯ್ಯ ಖಾರ. ಕೈ ಮೇಲೆ ಬರ್ಲಿಕ್ಕಿಲ್ಲ ಇದು. ಇಲ್ಲ. ಕೈ ಅಲ್ಲ ಬಿಡಿಬೇಡ. ಇದು ಸನ್ಮಾನ ಹೀಗೆ ನಿಮಗೆ? ಬೋರ್ಡಲ್ಲಿ ಕೆಲವರಿಗೆ ಹೀಗೆ, ಎಲ್ಲರಿಗಲ್ಲ. ನಿನ್ನನ್ನು ಅಲಂಕರಿಸಿ ಬಿಟ್ಟದ್ದು ಯಾರಲ್ಲಿದ್ದ? ನಾನೇ ಮಾಡಿಕೊಂಡದ್ದು. ಹೌದಾ? ಇಷ್ಟೆಲ್ಲ ಬೇಕಾ? ಇದು ಹೀಗ ಈ ಮಂಡೆಯಲ್ಲಿ ಹೀಗೆ ಕಟ್ಟಿಕೊಳ್ಳುತ್ತಿದ್ದದ್ದು ಇನ್ನೊಂದು ಸಂಪ್ರದಾಯ. ಸುಮ್ಮನೆ ಬಾಕಿ ನನ್ನಲ್ಲಿ ಬೇರೆ ಯಾವುದಿಲ್ಲ. ಅದು ಕಟ್ಟ. ನಿನ್ನಲ್ಲಿ ಇಲ್ಲದಿದ್ರೆ 4 ಕತೆ ಹೇಳು. ನಾಳೆ ಹಾಗೆ ಮಾಡುವ, ಹೀಗೆ ಮಾಡುವ. ನನ್ನ ಭಾವ ನಿಮ್ಮ ಒಮ್ಮೆ ಚೀಲ ಕೊಟ್ಟಿದ್ದ ಕೇಳಿದ್ದೆ. ಭಾವ ದಿವಾಳಿ. ಇದು ಇದು ಬೆಳಕು. ಮುಖದಲ್ಲಿ ಗುಳ್ಳೆಯವರು. ಅಲ್ಲ ಮನೇಲಿ ಹೆಂಡತಿಗೆ ಪರಿಚಯ ಆಗಿಲ್ಲ. ಕಷ್ಟ ಬರುದು ಯಾಕಂದ್ರೆ ಅಲ್ಲ ನಿಮ್ಗೆ ಬಣ್ಣದ ಬಟ್ಟೆ ಉಂಟಲ್ಲಿ ಅಲ್ಲ ಅದು ನನ್ನ ಕಾಣುತ್ತದೆ. ಹೊಸ ಮಟ್ಟಿಗೆ ದಾರಿ ಹೋಗೋ ಬೀದಿ ರಾಯಿಗಳಿಲ್ಲಲ್ಲ. ಕೇಳಿದ್ದಾರೆ. ನಮ್ಮಲ್ಲಿ ಬಂದವರಿಗೆ ಬಹಳಷ್ಟು ಗೌರವ ಕೊಡುವುದಿಲ್ಲ. ಇದಕ್ಕಿಂತ ದೊಡ್ಡ ಗೌರವ ಇಲ್ಲ. ಇನ್ನುಂಟು. ನಿನಗೆ ಪಾಪಿಗಳ ಮತ್ತೆ ಶಾಲೆ ಹಾಕುವ ನಿಮಗೂ ಇರ್ಬೋದು ನೋಡುವ. ಎಂತದು ಮಲಾರ್ಪಣ ಹೀಗೆ ಮಾಲೆ ಮಾರುಕಟ್ಟೆ ದೇವರಣ್ಣ ಹೀಗೆಲ್ಲ ಉಂಟು. ಮಾನವಾಂತೆ ಹೀಗೆ ಓಲೆಗೆ ತರಬೇಕಂತಲ್ಲ. ಇದು ಸನ್ಮಾನದಲ್ಲಿ ಒಂದೆರಡು ಸಣ್ಣ ಇದರಿಂದ ಭಾಷಣ ಮತ್ತೆ ಮೊದಲು ಅಭಿನಂದನಾ ಭಾಷಣ ಆಗಬೇಕು. ಸನ್ಮಾನಿತರ ಉತ್ತರ ಮೊದಲು ಅಭಿನಂದನಾ ಭಾಷಣ. ನನಗೆ ಮಾತಾಡಲಿಕ್ಕೆ ಸುರ ಇಲ್ಲ ಮರ. ಇದೆಲ್ಲ ಆಗಬೇಕು. ಇದೆಲ್ಲ ಆಲೋಚ ಮಾಡಿದ್ದೀನಿ. ಬೇಕಾಗುವಾಗ ಬೇಕಾದಲ್ಲಿ ಉಪಯೋಗಿಸಿ. ಅಭಿನಂದನಾ ಭಾಷಣ ಮೊದಲು ಮಾಡ್ತೀನಿ. ಕೃಷ್ಣ ಕೃಷ್ಣ ದೇವರು. ದೇವರು ನಿನಗೆ ಕೃಷ್ಣ ಅವ ಅಲ್ಲ. ಹೌದು ಅವನೇ ಕೃಷ್ಣ, ಬೇರೆ ಇಲ್ಲ. ಕೃಷ್ಣ ಅಲ್ಲ ಅಂತ ಹೇಳಿದ್ದಲ್ಲ, ಅವನಲ್ಲ, ಅವನ ಅಣ್ಣ ಇದ್ದಾನೆ ಇದ್ದಾರೆ. ಬಲರಾಮ. ಹೌದು ಹೆಂಡ ಕೊಡುತ್ತ ಅಲ್ಲಿಲ್ಲ ಒಮ್ಮೊಮ್ಮೆ ಮಾತ್ರ ಮಧ್ಯಾಹ್ನ ಮೇಲೆ ಮುಖ ನೋಡಿ ಮಾತನಾಡುವುದಕ್ಕಾಗುದಿಲ್ಲ ಅಂತೆ. ಹೇಳುದು ಆ ಬಲರಾಮ ಅಲ್ಲ, ರಾಮ ಅವರ ಅಣ್ಣನೇ. ಯಾರು ಹೇಳಿದ್ದಲ್ಲ ಅಂತ. ಬಲರಾಮನಲ್ಲ, ಅಲ್ಲ ಅವರ ಅಪ್ಪ ಇದ್ದಾನಲ್ಲ ಹೌದು ವಸುದೇವ. ವಸುದೇವ, ಹೆಸರು ಬದಲಾವಣೆ. ಅವ ಅಲ್ಲ. ಅಪ್ಪನ ಮದುವೆ ಮಾಡ್ಲಿಕ್ಕೆ ಅಪ್ಪ ಅವರಿಗೆ. ಅಪ್ಪ ಅಲ್ಲ ಅಂತ ನನಗೆಲ್ಲ ಲೋಕಕ್ಕೆ ಕೊಡ್ತೀನಿ. ಅವನಲ್ಲ, ಪ್ರತ್ಯಕ್ಷ ಕೈಲಾಸದಿಂದ ಪರಮೇಶ್ವರ ದೇವರೇ ಬಂದ್ರು ಗಾಯನನ್ನು ಬಿಟ್ಟು ಕೊಡುವುದಕ್ಕೆ ಆಗುವುದಿಲ್ಲ ಅಂತ ಹೋಗಿ ಹೇಳು. ಹೋಗಲ್ಲಿ ಮಗಳು ಬೇಡ. ಇನ್ನು ಸನ್ಮಾನದಲ್ಲಿ ಎರಡು ಮಾತು ನಮ್ಮ ಇವರೊಂದು ಉದ್ದೇಶ ಸಂತೋಷ ಆಗಬೇಕೆಲ್ಲರಿಗೆ. ಏನು
ಇಲ್ಲಿ ಬಂದು ಸೇರಿದಂತ ದುನಿಯಾವಿ ಮುನಿಯವರೇ, ಯಾವ ದುನಿಯಾ? ಇನ್ನಾಗ ಹೇಳಿದ್ದಲ್ಲ ಹೇಳುತ್ತೇನೆಂದ್ರೆ, ನಾನು ಬಂದಿದ್ದೇನೆ ಹತ್ರ ಯಾರು ಇಲ್ಲಿ ಬಾಯಿ ಬಿಡಬೇಡಿ ಮಾತ್ರ. ನನ್ನ ಮರ್ಯಾದೆಯ ಪ್ರಶ್ನೆ ಇದು ನಾನು ಇದೊಂದು ಸನ್ಮಾನ ಸ್ವೀಕರಿಸಿದ್ದೇನೆ. ನನ್ನ ನಿರೀಕ್ಷೆ ಇರಲಿಲ್ಲ ಈ ರೀತಿ ಆಗ್ಬೋದು ಅಂತ. ನನ್ನ ನಿರೀಕ್ಷೆಯ ಮಟ್ಟಕ್ಕಿಂತ ಹೆಚ್ಚು ಸಿಕ್ಕಿತ್ತು. ಅದರಿಂದ ಬೇಡ ಬೇಡ ಅಂದ್ರು ಕೊಟ್ರು. ಬೇಡ ಅಂತ ಕೊಟ್ಟರು. ನಾಳೆಲ್ಲ ಬರ್ತದೆ. ಕೊಟ್ಟಿದ್ದಾರೆ. ಅದು ಇದರಲ್ಲಿ ಉಪಯೋಗಕ್ಕಾಗಿ ಒಂದು ಕೊಡ್ಲಿಲ್ಲ. ಹಾಕಿ ಮಲಗಬಹುದಲ್ಲ ನೀವು? ಆಯ್ತು, ಆದ್ದರಿಂದ ಧನ್ಯವಾದ. ಇನ್ನು ನೀವು ಸನ್ಮಾನದಾರರು ಹೇಳುವಾಗ ಜವಾಬ್ದಾರಿ ಜಾಸ್ತಿ. ಆಮೇಲೆ ಒಪ್ಪಿಕೊಳ್ಳಿ. ಸನ್ಮಾನ ಅಂತ ಜವಾಬ್ದಾರಿ ಜಾಸ್ತಿ. ಜವಾಬ್ದಾರಿ ಸನ್ಮಾನ ಬಂದವರಿಗೆ ಹೊಣೆಗಾರಿಕೆ ಹೆಚ್ಚಾಗುತ್ತದೆ. ಆಯ್ತಾಯ್ತು. ಇನ್ನು ಸನ್ಮಾನ ಪಡೆದು ನೀವು ಬಂದದ್ದು ದ್ವಾರಕ್ಕೆ ಅವರಿಗೆ ದೂರದಿಂದ ಗೊತ್ತಾಗ್ತದೆ. ಬಾರಿಸು. ನಿಮ್ಮಲ್ಲಿ ಕೈ ಮುಗಿದು ಕೇಳಿಕೊಳ್ಳುದು, ಇನ್ಯಾರು ನನ್ನ ಸಂದರ್ಶನಕ್ಕೆ ಬರಬೇಕು. ಅದು ನಾನು ಬಂದೆ. ತಗೊಳ್ಳಿ. ಬರ್ತೇನೆ ಆಯ್ತಾ? ಇದ್ಯಾಕೆ ಕಾರಣ?